ಕರಾವಳಿಯಾದ್ಯಂತ ಕ್ರಿಸ್ಮಸ್ ಮೊದಲ ದಿನವಾದ ಸೋಮವಾರವೇ ಹಬ್ಬದ ದಿನದ ಸಂಭ್ರಮ ತುಂಬಿದೆ. ಮಧ್ಯರಾತ್ರಿಯಲ್ಲಿಯೇ ಯೇಸುವಿನ ಜನನ ಹಿನ್ನೆಲೆಯಲ್ಲಿ ರಾತ್ರಿ ಚರ್ಚ್ಗಳಲ್ಲಿ ವಿಶೇಷ ಬಲಿಪೂಜೆ, ಕ್ರಿಸ್ಮಸ್ ಜಾಗರಣೆಯನ್ನ ಆಚರಿಸಿದ್ರು. ಸೋಮವಾರ ರಾತ್ರಿಯ ಪೂಜೆಯ ವೇಳೆ ಸಿಂಗರಿಸಿಟ್ಟ ಗೋದಲಿಯಲ್ಲಿ ಬಾಲಯೇಸುವಿನ ಮೂರ್ತಿಯನ್ನ ಇಟ್ಟು ದೇವರ ಸುತ್ತಿ ಜೋಗುಳದ ಮೂಲಕ ಭಕ್ತರು ಆರಾಧಿಸಿದ್ರು. ಮಾತ್ರವಲ್ಲದೆ ಚರ್ಚ್ಗಳು ವರ್ಣಮಯ ದೀಪಗಳಿಂದ ಜಗಮಗಿಸಿದ್ರೆ ಸಮುದಾಯದವರ ಮನೆಗಳ ಮೂಲೆ ಮೂಲೆಗಳಲ್ಲಿ ವಿವಿಧ ಆಕಾರದ ಕ್ರಿಸ್ಮಸ್ ನಕ್ಷತ್ರಗಳು ಸಂಭ್ರಮಕ್ಕೆ ಹೆಚ್ಚಿನ ಮೆರುಗನ್ನ ನೀಡಿತು. ಇನ್ನು ಮಂಗಳೂರಿನ ರಿಸೋರಿಯೋ ಕೆಥೆಡ್ರಲ್ ರಾತ್ರಿ ನಡೆದ ಸಂಭ್ರಮಾದ ಬಲಿಪೂಜೆಯಲ್ಲಿ ಮಂಗಳೂರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಸಂದೇಶವನ್ನ ನೀಡಿದ್ರು. ಧರ್ಮಪ್ರಾಂತ್ಯದ ಪ್ರಧಾನ ಧರ್ಮಗುರು ಮ್ಯಾಕ್ಸಿಮ್ ಎಲ್ ನೊರೊನ್ನ, ಕೆಥೆಡ್ರಲ್ ಪ್ರಧಾನ ಗುರು ಜೆಬಿ ಕ್ರಾಸ್ತಾ ಮತ್ತು ಇತರ ಗುರುಗಳು ಪಾಲ್ಗೊಂಡಿದ್ರು.